ಪ್ರಸನ್ನ संचलन चित्तरंजन माड़ मेरे नेतृत्वದ ಉಳ್ಳಾಲ ತಂಡ ಶ್ರೀ ಸುರೇಂದ್ರ ಶೆಟ್ಟಿ मेरे नेतृत्वದ ಕೋಣಾಜಿ ತಂಡ ಶ್ರೀ ಪ್ರವೀಣ್ ರೈ मेरे नेतृत्वದ ಅಮ್ಲಮಗರು ತಂಡ ಶ್ರೀ ಶಶಿಕಾರ್ ಶೆಟ್ಟಿ मेरे नेतृत्वದ ಮುನ್ನೂರು ತಂಡ ಲೇಖೆ ದೆಂಬೇಲಿ मेरे नेतृत्वದ ಹರೇಕಳ ತಂಡ श्री योगीश एंबे नेतृत्वದ पावूरु ತಂಡ श्री रोहिनाथ शेट्टी मेरे नेतृत्वದ ಗೋಳಿಯಾರ ತಂಡ ಇಂಜ ನಮ್ಮ ವಲಯ ವ್ಯಾಪ್ತಿದ 14 ಗ್ರಾಮದ ನಮ್ಮ ಮಾತ ತಂಡಲ್ಲ ಈ ಒಂದು ಪಥಸಂಚಲನಗಳು ಭಾಗವಹಿಸುತ್ತಿದ್ದಾರೆ. ವಂದನಾ ಸ್ವೀಕಾರವು ಡಾಕ್ಟರ್ ನಾಡವರ ಮಾತೃ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಶ್ರೀ KM ಶೆಟ್ಟಿ ಮತ್ತೊಂದುಲ್ಲರು ಒಟ್ಟುಗು ಬೆಂಗಳೂರು ಪಟ್ಟಣ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ನಿರ್ದೇಶಕರಾಗಿದ್ದ ಶ್ರೀ TG ರಾಜರಾಮ್ ಭಟ್ರು, ಪಟ್ಲ ಫೌಂಡೇಶನ್ ಟ್ರಸ್ಟ್ದ ಗೌರವಾಧ್ಯಕ್ಷರಾಗಿದ್ದ ಶ್ರೀಮತಿ ಆರತಿ ಆಳ್ವ, ಅಚ್ಚಿನೆ ಶ್ರೀ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಗಾರ ಬಿಂದು ಕೋಟೆಗಾರ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷರು ಮೊಗಲು ಅತಿಥಿಲಾದ ಸೇರಿದ್ದರು. ಮೊಗಲೊಟ್ಟಿಗೆ ಗೌರವ ಉಪಸ್ಥಿತಿಯಾದ ಮಾಜಿ ಅಧ್ಯಕ್ಷರಾಗಲಾಗಿನ ಶ್ರೀ ಜಯರಾಮ್ ಸಾಂತ ಬೋಳ್ಯಾರ್ ಗುತ್ತು, ಶ್ರೀ ಚಂದ್ರ ಸತ್ಯನಾಯ ಗುತ್ತವರ ಗುತ್ತು, ಅಚ್ಚಿನೆ ಶ್ರೀ ಜಿತೇಂದ್ರ ಶೆಟ್ಟಿ ತಲಪಾಡಿ ಗುತ್ತು ಮುಗುಲ್ನ ಉಪಸ್ಥಿತಿలో ಉಂಟು. Flag salute. Order. Group sanity. ವಂದನೆಗಳು ಧ್ವಜಾರೋಹಣ ಬಂತು ನಂಚಿನ ಶ್ರೀ KM ಶೆಟ್ಟಿ ಪ್ರಧಾನ ಕಾರ್ಯದರ್ಶಿ ಭಟ್ಟರಯಾನಿನ ಸೇರಿದ ನಂಚಿನ ಮಾತ ಗ್ರಾಮ ಸಮಿತಿದಾಗಿನ ವಿನಂತಿ ಕೆಲವೇ ನಿಮಿಷಗಳಯ ಇದು ನಂಗೆ ಹೆಮ್ಮೆ ಆಗುಂಡು ನಮ್ಮ ಯುವ ಸಾಧಕರು ಇನ್ನಿತ ಈ ಕ್ರೀಡಾ ಜ್ಯೋತಿನ ಅರ್ಪಣೆ ಮಲ್ಪರೆಲ್ಲರು ಕರಾಟೆಡ್ ಬ್ಲಾಕ್ ಬೆಲ್ಟ್ ವಿಜೇತೆಯಾದ ರಾಜ್ಯ ರಾಷ್ಟ್ರ ಮಟ್ಟದ ಪುಗರ್ತೆ ಪಡೆಯ ನಚ್ಚಿನ ಮಾಸ್ಟರ್ ಮಾರುತ್ ಸತ್ಯನಾರಾಯಣ ಆಳ್ವ ಅವೇ ಪ್ರಕಾರವಾದ ಹ್ಯಾಮರ್ ಥ್ರೋ ಬೊಕ್ಕ ವೇಟ್ ಲಿಫ್ಟಿಂಗ್ ರಾಜ್ಯ ಮಟ್ಟದ ಸಾಧನೆ ಮಲ್ತು ನಚ್ಚಿನ ಕುಮಾರಿ ಶ್ರಾವ್ಯ ವಿಠಲ್ ಶೆಟ್ಟಿ ಅಥ್ಲೆಟಿಕ್ಸ್ ರಾಜ್ಯ ಮಟ್ಟದ ಪುದರ್ಪಡೆ ನಚ್ಚಿನ ಸಾಧನೆ ಮಲ್ತು ನಚ್ಚಿನ ಮಾಸ್ಟರ್ ಶ್ರೇಯಸ್ ಕೆ ಶೆಟ್ಟಿ ಹಾಕಿ ಬೊಕ್ಕ ಫುಟ್ಬಾಲ್ ರಾಜ್ಯ ಮಟ್ಟದ ತಂಡವನ್ನು ಪ್ರತಿನಿಧಿಸಿ ನಚ್ಚಿನ ಕುಮಾರಿ ವೈಷ್ಣವಿ ನವೀನ್ ಆಳ್ವ ಮುಕಲ್ನ ಮುಖಾಂತರವಾದ ಕ್ರೀಡಾ ಜ್ಯೋತಿ ವೇದಿಕೆ ನಡೆ ಬರೆಯರುಂಡು ಕ್ರೀಡಾ ಜ್ಯೋತಿನ ನಮ್ಮ ಮಾತೆರ್ಲ ಸ್ವಾಗತ ಮಲ್ಪುಗ
ಕ್ರೀಡಾ ಜ್ಯೋತಿ ನಮ್ಮ ಮಾತಿರಲ್ಲ ಸಮ್ಮುಖಡು ವೇದಿಕೆದ ಎದುರು ಬರಂದುಂಡು ವೇದಿಕೆಡು ಉಪ್ಪುನ ಗಣ್ಯರ್ನ ಉಪಸ್ಥಿತಿಡು ಬಂಟರ ಸಂಘ ಬೆಂಗಳೂರು ಉಲ್ತ ಪ್ರಧಾನ ಕಾರ್ಯದರ್ಶಿ ನಂಚಿನ ಶ್ರೀ ಆನಂದರಾಮ್ ಶೆಟ್ರಿಗೆ ಹಸ್ತಾಂತರ ಮಲ್ತದು ಅದರ ಮುಖಾಂತರವಾದ ದೀಪ ಪ್ರಜ್ವಲನೆ ಮಲ್ತದು ದೀಪ ಜ್ಯೋತಿ ಪ್ರಜ್ವಲನೆ ಮಲ್ಪೋಡು ಪಂಡದು ವಿನಂತಿ ಮಲ್ತಂದು ಕೈ ಸೇರಲು ಪಂಡದು ಒಂದು ವಿನಂತಿ. ಸ್ವಲ್ಮಲು ವೇದಿಕೆದ ಹಿರಿಯರ ನಕಲು ದೀಪ ಪ್ರಜ್ವಲನೆ ಮಲ್ತೇರು ಇತ್ತೆ ಮಾತರಿಗಳ ಸೊಲ್ಮೇಲೆ ಸಂದಾಯತ ಮಲ್ತೊಂದು 14 ಗ್ರಾಮದ ಅಥ್ಲೆಟ್ಸ್ ಅಟೆನ್ಷನ್ ದೈಹಿಕ ಶಿಕ್ಷಕರಾಯ ನಚ್ಚಿನ ಶ್ರೀ ಅಜಿತ್ ಮಾತಿರ್ಲ ಬಂಟರ ಸಂಘದ ಸದಸ್ಯರಾದ ನಾವು ಇಂದಿನ ಕ್ರೀಡಾಕೂಟದಲ್ಲಿ ಶಿಸ್ತು ಗೌರವದೊಂದಿಗೆ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಭಾಗವಹಿಸುತ್ತೇವೆಂದು ದೇವರ ಹೆಸರಲ್ಲಿ ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ. ಆರ್ಡರ್. ತಂಡದ ಧ್ವಜಾರ್ಪತ್ತೊಂದು ನಕಲ ತಂಡವನ್ನು ಸೇರಿದು ವೇದಿಕೆಯ ಎದುರು ಬತ್ತದ ಸೇರೋಡು ಸಭಾ ಕಾರ್ಯಕ್ರಮ ಮುಗಿತದು. ನಮ್ಮ ಕ್ರೀಡಾಪಟುಗಳು ಕ್ರೀಡಾಂಗಣಗಳು ಜಪ್ಪೆರಲ್ಲರು ಅನುಕೊಂತುಕೊಂಡು ಪಣದು ವಿನಂತಿ ಮಲ್ತಂದುಲ್ಲ ಬಲ್ಲಿ ಆಯ್ನಾಥ್ ನಿಖಲ ಜಾಗಿರ ತೆಲದು ವೇದಿಕೆದ ಎದುರು ಬತ್ತದ ಕಾರ್ಯಕ್ರಮವನ್ನು ಪೊರಲು ಮಂತುಕೊರ ನಿಖಲ ಅನು ಮಂತುಕೊಂಡು ಈ ಕಾರ್ಯಕ್ರಮಕ್ಕೆ ಮಿರಣ ವಿನಂತಿ ಮಲ್ತಂದುಲ್ಲ. ವೇದಿಕೆಗೆ ಅತಿಥಿಲಾದ ನಚ್ಚಿನ ಶ್ರೀ ರವೀಂದ್ರನಾಥ್ ರೈ ವಕೀಲರು ಮೇರೇನು ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತಂದುಲ್ಲ. ಮಹಾಗಣಪತಿಂ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮನಸಾ ಸ್ಮರಾಮಿ ವಸಿಷ್ಠ ವಾಮದೇವಾದಿವಂತಿತ ಮಹಾಗಣಪತಿಂ ಮಹಾದೇವಸುತಂ ಮಹಾದೇವಸುತಂ ಗುರುಗುಹನುತಂ ಮಹಾದೇವಸುತಂ ಗುರುಗುಹನುತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಹಾಗಣಪತಿಂ ಮಹಾಗಣಪತಿಂ ಮಹಾದೇವಸುತಂ ಗುರುಗುಹನುತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಹಾಕಾವ್ಯನಾಟಕಾದಿಪ್ರಿಯಂ 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 ಮೂಷಿಕವಾಹನ ಮೋದಕ ಪ್ರಿಯಂ ಮಹಾಕಾವ್ಯನಾಟಕಾದಿಪ್ರಿಯಂ ಮೂಷಿಕವಾಹನ ಮೋದಕ ಪ್ರಿಯಂ ಮಹಾಗಣಪತಿಂ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ. ಹರಿ ಓಂ. ಸರ್ವತ್ತ ಮಾಗಣದ ದೇವೇರೆ ಶ್ರೀ ಸೋಮನಾಥನ ಪಾದ ಚರಣ ಆರವಿಂದಗ ಅಡ್ಡ ಬರೊಂದು
ಈ ಮಣ್ಣದ ಮಾತಾ ಸತ್ಯಲೆಗೆ ವಂದನೆ ಸಲ್ಲಿಸ ಬಂದು ಸುಮಾರು 110 ವರ್ಷಕ್ಕೂ ದುಂಬು ಬಂಟರ ಸಂಘ ಸ್ಥಾಪನೆಗೆ ಕಾರಣಕರ್ತರ ನೆಂಚಿನ ಆ ಮಾತ ಹಿರಿಯ ಚೇತನ ಈ ಪೊರ್ತುಡು ನೆನಪು ಮಲ್ತೊಂದು ಗುರು ಹಿರಿಯರಿಗೆ ವಂದನೆ ಮಲ್ತೊಂದು ವೇದಿಕೆ ನಂಚಿನ ಮಾತ ಹಿರಿಯ ಗಣ್ಯರಿಗೆ ವಂದನೆ ಮಲ್ತೊಂದು ಸೇರಿದ ನಂಚಿನ ಮಾತ ಕ್ರೀಡಾಮಿ ಬಾಣಿಲು ಬಂಟ ಬಂಧುಲಿಗೆ ವಂದನೆ ಮಲ್ತೊಂದು ಸುಮಾರು 22 ವರ್ಷಕ್ಕೂ ದುಂಬು ಪಂಡ 2000 ಇಸವಿಡ್ ಸ್ಥಾಪನೆಯ ನಂಚಿನ ಬಂಟರ ಸಂಘ ಕೆಲವಾತ್ತು ವರ್ಷಡು ಕ್ರೀಡಾ ಒಂಜಿ ಸಂಘಟನೆ ಮಲ್ತೊಂದು ಈ ಭಾಗದ ಸಮಾಜ ಬಂಧುಗಳ ಕೆಲವಾತ್ತು ಆಶೋತ್ತರಗಳಿಗೆ ಸ್ಪಂದನೆ ಮಲ್ಪನ ಒಂಜಿ ಸಂಕಲ್ಪಡು ಸ್ಥಾಪನೆ ಆದ ಇನ್ನಿತ ದಿನ ನಮ್ಮ ವಲಯ ಮಟ್ಟದ ಕ್ರೀಡಾಕೂಟನು ಆಯೋಜನೆ ಮಲ್ತದ ಈ ಸಭೆಗೆ ಉಪಸ್ಥಿತರುಳ್ಳರು ನಮ್ಮ ವಲಯ ಸಂಘದ ಅಧ್ಯಕ್ಷತೆ ವಹಿಸೊಂದಿರು ಶ್ರೀ ಸುರೇಶ್ ಚೌಟ ಕಕ್ಕೆ ಮಜ್ಜಲೆ ಅರೇನ ಮೂಲು ಸೇರಿದಂಚಿನ ಸಮಸ್ತ ಬಂಧುಗಳ ಪರವಾದ ಈ ಕಾರ್ಯಕ್ರಮಗೂ ಯಾನ ಮೋಕೆಗೆ ಹೇಳ್ಕೊಡುವೆ. ಇನ್ನಿತ ಈ ಕ್ರೀಡಾಕೂಟನು ಉದ್ಘಾಟನೆ ಮಲ್ಪೆರೆ ನಮ್ಮೊಟ್ಟಿಗೆ ಬರೋಡಿತ್ತಂದು ಶ್ರೀ ಬಿ ವಿವೇಕ್ ಶೆಟ್ಟಿ ಬುಲ್ಯಗುತ್ತು ಆಡಳಿತ ನಿರ್ದೇಶಕರು ವಿಶ್ವಾತ್ ಕೆಮಿಕಲ್ಸ್ ಮುಂಬೈ ಅನಿವಾರ್ಯ ಕಾರಣ ಅರ್ನ ಅನುಪಸ್ಥಿತಿ ಇನಿ ಕಾರ್ಯಕ್ರಮನು ಉದಿಪಣೆ ಮಲ್ತದ ಈ ಕ್ರೀಡಾಕೂಟನು ಉದಿಪಣೆ ಮಲ್ತದೆ ನಮ್ಮೊಟ್ಟಿಗೆ ಪುನಾರು ಬಂಟರ ಯಾನೆ ನಾಡವರ ಮಾತೃ ಸಂಘದ ಪ್ರಧಾನ ಕಾರ್ಯಂತಿರು ಹಿರಿಯರಾಣಂಚಿನ ಶ್ರೀ KM ಶೆಟ್ರಿ ಶ್ರೀಯುತ KM ಶೆಟ್ರಿನ ನಮ್ಮ ಸೇರಿದಂಚಿನ ಸಮಸ್ತ ಬಾಂಧವ್ಯರನ ಪರವಾದ ಈ ಕ್ರೀಡಾಕೂಟಗೂ ಈ ಸಭೆಗೆ ಯಾನ ಮೌಕೆ ಹಿಡಿದುಕೊಂಡ್ವೆ ಅಂಚನೆ ನಮ್ಮ ಮಾತಾ ಕಾರ್ಯಕ್ರಮಗೂ ಬಾರಿ ಸಹಕಾರ ಕೊರ್ಪಣ ನಂಗೆ ಕರಿನ ಕೆಲವಾತು ತಿಂಗಳು ಬಾರಿ ಎಡ್ಡೆ ಸಹಕಾರ ಕೊರದಿಪ್ಪನಾರು ಶ್ರೀಯುತ ಆನಂದರಾಮ್ ಶೆಟ್ರಿ ಅವರು ದೂರದ ಬೆಂಗಳೂರು ಬತ್ತದ ಈ ಸಭೆಗೆ ಉಪಸ್ಥಿತರುಳ್ಳರು ಶ್ರೀಯುತ ಆನಂದರಾಮ್ ಶೆಟ್ರಿನ ಸಮಸ್ತ ಬಂಧುಗಳ ಪರವಾದ ಯಾನ ಮೌಕೆ ಹಿಡಿದುಕೊಂಡ್ವೆ ಅಂಜನೆ ಈ ಕಾರ್ಯಕ್ರಮ ಈ ಭಾಗದ ಧಾರ್ಮಿಕ ಅಂಚನೆ ಶೈಕ್ಷಣಿಕ ಮುಖಂಡರು ಸಹಕಾರಿ ಮುಖಂಡರು ಅಂಚಿನ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕ್ದ ನಿರ್ದೇಶಕರನಂಚಿನ ಹಿರಿಯರನಂಚಿನ ಶ್ರೀ TG ರಾಜಾರಾಮ್ ಭಟ್ರು ನಮ್ಮ ಒಂಜಿ ಕೋರಿಕೆ ಮಿತ್ತು ನಮ್ಮೊಟ್ಟುಗೊಳ್ಳರು ಶ್ರೀಯುತ TG ರಾಜಾರಾಮ್ ಭಟ್ರೇನ ಸ್ವಲ್ಪ ಸೇರಿದಂಚಿನ ಸಮಸ್ತ ಬಂಧುಗಳ ಪರವಾದ ಈ ಕಾರ್ಯಕ್ರಮಕ್ಕೆ ಅನೆದುಕೊಂಡ್ವೆ ನಮ್ಮ ಮಾಗಣದ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರು ನಮ್ಮ ಬಂಟರ ಸಂಘದ ಸುರೂತ ಪ್ರಧಾನ ಕಾರ್ಯಂತಿರು 2000 ಮಟ್ಟ ಹಿರಿಯರಾಯನಂಚಿನ ಶ್ರೀ ಬಿ ರವೀಂದ್ರನಾಥ್ ರೈ ವಕೀಲರು ಈ ಕಾರ್ಯಕ್ರಮ ಬತ್ತ ಸೇರಿದಿರು ಅರೇನ ಸೇರಿದಂಚಿನ ಸಂಸ್ಥೆಯ ಪರವಾದ ಯಾನ ಸ್ವಾಗತ ಮಲ್ತೊಂದಿಲ್ಲ ಅಂಜನೆ ಪಟ್ಲ ಫೌಂಡೇಶನ್ ಟ್ರಸ್ಟ್ ಮಹಿಳಾ ವಿಭಾಗದ ಗೌರವಾಧ್ಯಕ್ಷೆ ಕಂಕನಾಡಿ ವಲಯ ಬಂಟರ ಸಂಘದ ಒಂಜಿ ಅಧ್ಯಕ್ಷರನ್ನ ಮಾಜಿ ಅಧ್ಯಕ್ಷರನ್ನ ಧರ್ಮಪತ್ನಿ ನಮ್ಮ ಊರ್ದಾರಾಯನಂಚಿನ ಶ್ರೀಮತಿ ಆರತಿ ಆಳ್ವಾ ನಮ್ಮೊಟ್ಟಿಗೆ ಬತ್ತ ಸೇರಿದಿರು ಅವರೆಲ್ಲ ಸಮಸ್ತ ಬಂಧುಗಳ ಪರವಾದ ಯಾನ ಸ್ವಾಗತ ಮಲ್ಪೆ ಇನ್ನಿತ್ತ ಈ ಸಭೆಟ್ಟು ಕೋಟೆಕಾರು ಗ್ರಾಮ ಸಮಿತಿದ ಅಧ್ಯಕ್ಷರು ಅಂಚನೆ ಕೋಟೆಕಾರು ವ್ಯವಸಾಯ ಸಹಕಾರ ಬ್ಯಾಂಕ್ದ ಅಧ್ಯಕ್ಷರು ನಮ್ಮ ವಲಯದ ಮಾತಾ ಕಾರ್ಯಕ್ರಮಗೂ ಸರ್ವ ರೀತಿಯ ಸಹಕಾರ ಕೊರೊಂದಿಪ್ಪುನಂಚಿನ ಶ್ರೀ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ ಗೊತ್ತು ಬೈದರು ಅವರೆಲ್ಲ ಮೌಕೆ ಹಿಡಿದುಕೊಂಡಿಲ್ಲ ನಮ್ಮ ವಲಯದ ಕಡೂರದ ಅಧ್ಯಕ್ಷರು ನಮ್ಮ ಮಾತರಿಗಳ ಮಾರ್ಗದರ್ಶನ ಕೊರದಿಪ್ಪನ ಮಾತೃ ಸಂಘದ ಕಾರ್ಯಕಾರಿ ಸದಸ್ಯರು ಕರಿನ ಅವಧಿಡು ಮಂಗಳೂರು ತಾಲೂಕು ಸಮಿತಿದ ಸಂಚಾಲಕರಾದ ನಂಗೆ ಮಾತರಿಗಳ ಮಾರ್ಗದರ್ಶನ ಕೊರದಿಪ್ಪನ ಶ್ರೀ ಬೋಲಿಯಾರ್ ಗೊತ್ತು ಜಯರಾಮ್ ಶಾಂತರು ನಮ್ಮೊಟ್ಟಿಗೆ ಅವರೆಲ್ಲ ವಲಯ ಸಂಘದ ಪರವಾದ ಮೌಕೆ ಹಿಡಿದುಕೊಳ್ಳುವ ನಮ್ಮ ಈ ಸಂಘದ ಮಾಜಿ ಅಧ್ಯಕ್ಷರಾದ ಈ ಸಂಘನ ಒಂಜಿ
ಸಂಘಟಿತವಾದ ರೂಪಿಸ್ಯಾರ ಬಾರಿಯಾತ್ ಕಾರ್ಯಕ್ರಮ ಪಾಡೊಂದು ಧಾರ್ಮಿಕವಾದ ಸಾಮಾಜಿಕವಾದ ಅಂಜನೆ ರಾಜಕೀಯವಾದ ಕೆಲಸ ಮಲ್ತೊಂದಿಪ್ಪನಾರು ಕುತ್ತಾರು ಗೊತ್ತು ಚಂದ್ರಾಸ್ ಅಡ್ಡ ಅಂತೇರಿ ಅರೇನ ಸೇರಿದಂಚಿನ ಸಮಸ್ತ ಬಂಧನ ಪರವಾದ ಮೌಕ ಹಿಡಿದುಕೊಂಡ್ವೆ. ನಮ್ಮ ವಲಯ ಸಂಘದ ಮಾಜಿ ಗುರಿಕಾರರು ರಾಜ್ಯ ಸರ್ಕಾರದ ನಿಕಟಪೂರ್ವ ಒಂದು ನಿಗಮದ ಅಧ್ಯಕ್ಷರಾದ ಬಾರಿಯಾತ ಬೇಲಮಂತನಾರು ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ನಮ್ಮೊಟ್ಟಿಗೊಳ್ಳರು ಅವರೆಲ್ಲ ಸಮಸ್ತ ಬಂಧುಗಳ ಪರವಾದ ಮೌಕೆ ಹಿಡಿದುಕೊಂಡ್ವೆ. ನಮ್ಮ ವಲಯ ಸಂಘದ ಒಂಜಿ ಬಾರಿ ಪೊರ್ಲುದ ಕಟ್ಟಡಾಪಣ ಸಂದರ್ಭಡು ಎಡ್ಡ ರೀತಿಯ ಬೇಲ ಮಲ್ತದೆ. ವಲಯ ಸಂಘದ ಒಂಜಿ ಯಶಸ್ವಿ ಅಧ್ಯಕ್ಷರಾದ ಕೆಲಸ ಮಲ್ತೊಂದು ರಾಜಕೀಯವಾದ ಧಾರ್ಮಿಕವಾದ ಸಾಮಾಜಿಕವಾದ ಮಾತಾ ಕ್ಷೇತ್ರದ ಬೇಲೆ ಬಂದಿಪ್ಪನಂಚಿನ ತಲಪಾಡಿ ಗೊತ್ತು ಜಿತೇಂದ್ರ ಶೆಟ್ಟಿ ವೇದಿಕೆ ಡೊಳ್ಳರು ಅವರೆಲ್ಲ ನಿಖಲ ಮಾತಿನ ಪರವಾದ ಮೌಕೆ ಹಿಡಿದುಕೊಂಡ್ವೆ. ಈ ಸಭೆಟ್ ವಲಯ ಸಂಘದ ಮಾಜಿ ಪದಾಧಿಕಾರಿನಕಲು ಗ್ರಾಮ ಸಮಿತಿದ ಅಧ್ಯಕ್ಷರನಕಲು ಕಾರ್ಯಕಾರಿ ಸಮಿತಿದ ಸದಸ್ಯರನಕಲು ಮಾತಾ ಉಪ ಸಮಿತಿದ ಪ್ರಮುಖರನಕಲು ಸಿರಿ ಒಕ್ಕೂಟ ಮಹಿಳಾ ಒಕ್ಕೂಟ ನೆತ್ತ ಅಧ್ಯಕ್ಷರನಕಲು ಸದಸ್ಯರನಕಲು ಆಯ್ತ ಒಟ್ಟಿಗೆ ಗ್ರಾಮ ಸಮಿತಿದ ಮಾತಾ ಕ್ರೀಡಾ ಬಂಧುಗಳು ಅಗಲೆಲ್ಲ ಮೋಕೆಡು ಎದುಕೊಂಡ್ವೆ. ಅಂಜನೆ ಮಾಧ್ಯಮದ ಮಿತ್ರರೆಲ್ಲ ಮೋಕೆಡು ಎದುಕೊಂಡು ಕೊಡೋರ ನನ್ನವರ ಮಾತೆರೆಗಳ ಗೌರವಪೂರ್ವಕ ಸ್ವಾಗತ ಸುಸ್ವಾಗತ ಮಲ್ಪೋಡು ಬಂಡದು ವಿನಂತಿ ಮಲ್ತಂದುಲ್ಲ. ಉಳ್ಳಾಲ ವಲಯ ಬಟ್ಟಲ ಸಂಘದ ಅಧ್ಯಕ್ಷರು ಶ್ರೀ ಸುರೇಶ್ ಚೌಟ ಕಟ್ಟಾಲ್ ಶ್ರೀ ಮೋಹನ್ಗೆ ಬತ್ತದು ಗೌರವ ಅರ್ಪಣೆ ಮಲ್ಪೋಡು ಬಂಡದು ವಿನಂತಿ ಮಲ್ತಂದುಲ್ಲ. ವೇದಿಕೆ ಉಡುಪುನಂಚಿನ ಬಂಡರಯಾನೆ ನಾಡವರ ಮಾತೃ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ KM ಶೆಟ್ಟಿ ಮೇರೆಗೆ ಹಿರಿಯರಾಯನಂಚಿನ ತಲಪಾಡಿ ಶ್ರೀ ರಾಜರಾಮ್ ಅಡ್ಯಂತಾಯ ವೇದಿಕೆ ಬತ್ತದು ಗೌರವಾರ್ಪಣೆ ಮಲ್ತದು ಸ್ವಾಗತ ಮಲ್ಪಡು ಬಂಡದು ವಿನಂತಿ ಮಲ್ತಂದುಲ್ಲ. ಪ್ರಧಾನ ಕಾರ್ಯದರ್ಶಿಗಳ ಶ್ರೀ ಆನಂದರಾವ್ ಶೆಟ್ರು ವೇದಿಕೆ ಡೊಲ್ಲರು ಮೇರೇನು ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ನಿರ್ದೇಶಕರಿಲ್ಲ ಲಂಕ್ ನಿರಂತರವಾದ ಮಾರ್ಗದರ್ಶನ ಕೊರ್ಪುನಂಚಿನ ಶ್ರೀ TG ರಾಜರಾಮ್ ಭಟ್ರೇನು ಹಿರಿಯರಾಯನಂಚಿನ ಮುನ್ನೂರು ಶ್ರೀ ಬಾಬು ಶೆಟ್ರು ವೇದಿಕೆ ಬತ್ತದು ಗೌರವಪೂರ್ವಕವಾದ ಸ್ವಾಗತ ಮಲ್ಪಡೋದು ವಿನಂತಿ ಮಲ್ತಂದು. ಈ ಭಾಗದ ಹಿರಿಯರು ಸೋಮೇಶ್ವರ ಸೋಮನಾಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಪುರಂಚಿನ ಶ್ರೀ ರವೀಂದ್ರನಾಥ್ ರೈ ವಕೀಲರು ಮೇರು ವೇದಿಕೆ ಡೊಲ್ಲರು ಮೇರೇನು ವಲಯದ ಕೋಶಾಧಿಕಾರಿಗಳ ಜಗದೀಶ್ ಸುಲಾ ವೇದಿಕೆ ಬತ್ತದು ಗೌರವಪೂರ್ವಕ ಸ್ವಾಗತ ಮಲ್ಪಡೋದು ವಿನಂತಿ ಮಲ್ತಂದುಲ್ಲ. ಕುಡೂರಿಯ ಅತಿಥಿ ಕೆಳಗಿನ ಕೋಟೆಕಾರ ಗುತ್ತು ಶ್ರೀ ಕೃಷ್ಣ ಶೆಟ್ಟಿ ಅಧ್ಯಕ್ಷರು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಮೇರೇನು ವಲಯದ ಉಪಾಧ್ಯಕ್ಷರಾದ ಶ್ರೀ ಜಗದೀಶ್ ರೈ ಬೇಳ್ಮಾ ವೇದಿಕೆ ಕುಡೂರ್ತಿ ಅತಿಥಿ ಮಹಿಳಾ ವಿಭಾಗ ಪಟ್ಲ ಫೌಂಡೇಶನ್ ಮೂಲಕ ಗೌರವ ಅಧ್ಯಕ್ಷರು ಶ್ರೀಮತಿ ಆರತಿ ಆಳ್ವ ಮೇರೇನು ವಲಯದ ಉಪಾಧ್ಯಕ್ಷರಾಯಿನಂಚಿನ ಗೀತಾ ಅಡ್ಡ ಉಳ್ಳಾಲ ವಲಯ ಸಂಘದ ಮಾಜಿ ಅಧ್ಯಕ್ಷರಾಯಿನಂಚಿನ ಹಿರಿಯರು ಶ್ರೀ ಜಯರಾಮ್ ಶಾಂತಿರುಲ್ಲರು ಮೇರೇನು ವಲಯದ ಜೊತೆ ಕಾರ್ಯದರ್ಶಿಗಳು ಶ್ರೀ ರಮೇಶ್ ರೈ ಪಟ್ಟೂರಿ ವಿನಂತಿ ಮತ್ತೊಂದಿಲ್ಲ. ಮಾಜಿ ಅಧ್ಯಕ್ಷರಾದಂಚಿನ ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮೇರೇನು ಆಕಾಶ್ ಶೆಟ್ಟಿ ಉಳ್ಳಾಲ ಕ್ರೀಡಾ ವಿಭಾಗದ ಸಂಚಾಲಕರ ವೇದಿಕೆ ಬಂದು ಸ್ವಾಗತ ಮಲ್ಪಡುವುದು ವಿನಂತಿ ಮಲ್ತಂದುಲ್ಲ. ಜಿತೇಂದ್ರ ಶೆಟ್ಟಿ ತಲಪಾಡಿ ಗೊತ್ತು ಸೋಮೇಶ್ವರ ಗ್ರಾಮ ಸಮಿತಿ ಅಧ್ಯಕ್ಷರಾದ ಶ್ರೀ ಪುಷ್ಪರಾಜ್ ಶೆಟ್ಟಿ, ಕೋಟೆಕಾರ ಗ್ರಾಮ ಸಮಿತಿ ಅಧ್ಯಕ್ಷರಾದ ಶ್ರೀ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ ಗೊತ್ತು, ತಲಪಾಡಿ ಗ್ರಾಮ ಸಮಿತಿ ಅಧ್ಯಕ್ಷರಾದ ಶ್ರೀ ಸುಧಾಕರ ಅಡ್ಯಂತಾಯ,
ಕಿಂಡ್ಯ ಗ್ರಾಮ ಸಮಿತಿದ ಅಧ್ಯಕ್ಷರಾದಂಚಿನ ಶ್ರೀ ಶಿವರಾಮ್ ಶೆಟ್ಟಿ ಸಾಂತೆಗುತ್ತು, ಮಂಜನಾಡಿ ಗ್ರಾಮ ಸಮಿತಿದ ಅಧ್ಯಕ್ಷರಾದಂಚಿನ ಶ್ರೀ ಪುರಂದರ ಶೆಟ್ಟಿ, ಕೊಡಾಜೆ ಗ್ರಾಮ ಸಮಿತಿದ ಅಧ್ಯಕ್ಷರಾದಂಚಿನ ಶ್ರೀ ರವೀಂದ್ರ ರಾಯ್ ಕಳ್ಳಿಮಾರ್, ಅಮ್ಲಮಗೂರು ಗ್ರಾಮ ಸಮಿತಿದ ಅಧ್ಯಕ್ಷರಾದಂಚಿನ ಶ್ರೀ ಪ್ರವೀಣ್ ರೈ, ಮುನ್ನೂರು ಗ್ರಾಮ ಸಮಿತಿದ ಅಧ್ಯಕ್ಷರಾದಂಚಿನ ಶ್ರೀ ಶಶಿಕರ್ ಶೆಟ್ಟಿ, ಬೆಳ್ಮಾ ಗ್ರಾಮ ಸಮಿತಿದ ಅಧ್ಯಕ್ಷರಾದಂಚಿನ ಶ್ರೀ ಮೋಹನ್ ದಾಸ್ ಶೆಟ್ಟಿ, ಹರೇಕಳ ಗ್ರಾಮ ಸಮಿತಿದ ಅಧ್ಯಕ್ಷರಾದಂಚಿನ ಶ್ರೀ ದೆಬ್ಬೇಲಿ ಮಹಾಬಲ ಹೆಗಡೆ, ಪಾವೂರು ಗ್ರಾಮ ಸಮಿತಿದ ಅಧ್ಯಕ್ಷರಾದಂಚಿನ ಶ್ರೀ ಯೋಗೀಶ್ ಹೆಗಡೆ, ಅಂಚನೆ ಬೋಳಿಯಾರ್ ಗ್ರಾಮ ಸಮಿತಿದ ಅಧ್ಯಕ್ಷರಾದಂಚಿನ ಶ್ರೀ ರೋಹಿನಾಥ್ ಶೆಟ್ಟಿ. ದಯಮಾಡ್ತಾರೆ ವೇದಿಕೆ ಮತ್ತು ಗೌರವ ಸ್ವೀಕಾರ ಮಲ್ಪಡು. ಇನ್ನಿತ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಲು ದೈಹಿಕ ಶಿಕ್ಷಕರನ್ನ ಶ್ರೀಯುತ ಲೋಕನಾಥ್ ರೈಕ್ಲೇನು ವೇದಿಕೆಗೆ ಆಹ್ವಾನ ಮಲ್ತೊಂದಿಲ್ಲ. ಕ್ರೀಡಾಕೂಟಡು ಪಥಸಂಚಲನದ ಗೌರವ ಸ್ವೀಕಾರ ಮಲ್ತದ ಧ್ವಜಾರೋಹಣ ಮಲ್ತನಂಚಿನ ಹಿರಿಯರು ಬಂಟರಯಾನಿ ನಾಡವರ ಮಾತೃ ಸಂಘದ ಪ್ರಧಾನ ಕಾರ್ಯದರ್ಶಿಲೈನಂಚಿನ ಶ್ರೀ KM ಶೆಟ್ಟಿ ಬೆರಡ ಈ ಕ್ರೀಡಾಕೂಟಗೂ ಶುಭ ಹಾರೈಕೆದ ಎರಡು ಪಾತ್ರ ಬಂದು ವಿನಂತಿ ಮಲ್ತಂದಲು. ಬಂಟರ ಸಂಘ ಉಲ್ಲಾಳ ವಲಯ ಬಂಟರ ಕ್ರೀಡೋತ್ಸವ ಈಗ ತಾನೇ ಉದ್ಘಾಟನೆಗೊಂಡಿದ್ದೇನೆ. ಅಫಿಷಿಯಲ್ ಆಗಿ ನಿಮ್ಮೆಲ್ಲರ ಪರವಾಗಿ ಐ ಡಿಕ್ಲೇರ್ ಓಪನ್ ದ ಬಂಟ್ ಕ್ರೀಡೋತ್ಸವ 2023 ಓಪನ್. ಇವತ್ತು ನಮ್ಮ ಬಂಟರ ಸಂಘ ಉಲ್ಲಾಳ ವಲಯ ಹಮ್ಮಿಕೊಂಡಂಥ ಈ ಕಾರ್ಯಕ್ರಮವು ನಿಜವಾಗಿ ಶ್ಲಾಘನೀಯ. ಯಾಕಂದರೆ ಇದರಿಂದ ನಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಗಾಕಲು ಒಂದು ಅವಕಾಶವನ್ನು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯಿಂದ ತುಂಬ ಜನ ಕ್ರೀಡಾಪಟುಗಳು ರಾಜ್ಯ ದೇಶ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಿಂದ ಹೋದವರ ಸಂಖ್ಯೆ ಅಷ್ಟು ಏನು ಉತ್ತೇಜನ ಆಗಿಲ್ಲ. ಕಾರಣ ಅನೇಕ ಇರ್ಬೋದು. ಆದರೆ ಇಂಥ ನಮ್ಮ ಸಮಾಜದವರು ನಮ್ಮ ಮಕ್ಕಳ ಪ್ರತಿಭೆಯನ್ನು ಹೊರಗೆ ಹಾಕಲು ಹಮ್ಮಿಕೊಂಡಂಥ ಈ ಕಾರ್ಯಕ್ರಮವನ್ನು ಉಪಯೋಗ ಪಡೆದುಕೊಂಡು ನಮ್ಮ ವಿದ್ಯಾರ್ಥಿನಿಗಳು ತಮ್ಮ ಕ್ರೀಡಾ ಪ್ರತಿಭೆಯಲ್ಲಿ ಮುಂದೆ ಹೋಗಲಿ ಅಂತ ಆಶಿಸುತ್ತೇನೆ. ಈ ನಮ್ಮ ಸಂಘದವರು ಈ ಕ್ರೀಡೋತ್ಸವ ಅಲ್ಲದೆ ನಮ್ಮ ಬಂಟ್ ಸಮಾಜಕ್ಕೆ ಸರ್ಕಾರದಿಂದ ಆಗಲಿ ಬೇರೆ ಯಾವ ಇದರಲ್ಲಿ ನಮಗೆ ಆದ್ಯತೆ ಇಲ್ಲ. ಅಂದರೆ ನಾವು ಮುಂದುಳಿದ ವರ್ಗ ಅಂತ ಹೇಳಿ ಹಾಕಿದ್ದರಿಂದ ನಮಗೆ ಯಾವ ಒಂದು ಸವಲತ್ತು ಸಿಗ್ತಾ ಇಲ್ಲ. ಆದ್ದರಿಂದ ನಾವೇ ನಮ್ಮನ್ನು ನಮ್ಮ ಜನಾಂಗದವ್ರನ್ನ ಮೇಲೆತ್ತುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಾಗಿದೆ. ಈ ದಿಸೆಯಲ್ಲಿ ಉಲ್ಲಾಳ ವಲಯದವರು ನಮ್ಮಲ್ಲಿ ಹೆಚ್ಚಿನವರು ನಾವು ಮುಂದಿದ್ದೇವೆ ಅಂತಲ್ಲಿ ಹೇಳಿರ್ಬೋದು. ಆದರೆ ನಮ್ಮಲ್ಲಿ ಹೆಚ್ಚಿನವರು ಸ್ವಲ್ಪ ಜನ ಇನ್ನೂ BPL ಬಿಲೋ ಪವರ್ಟಿ ಲೈನ್ನಲ್ಲಿ ಇದ್ದಾರೆ. ಅವ್ರನ್ನ ಮೇಲೆತ್ತುವ ಕೆಲಸ ನಮ್ಮಲ್ಲಿ ನಮ್ಮ ಸಂಘದವರು ವಹಿಸ್ಕೊಳ್ಬೇಕು. ಯಾಕಂತ ಹೇಳಿದರೆ ಅಟ್ಲೀಸ್ಟ್ ಬೇರೆ ಬೇರೆ
ಸರ್ಕಾರದ ಸವಲತ್ತುಗಳಾಗಲಿ ಅದು ಸಿಗುವುದರಲ್ಲಿ ಸಹಾಯ ಮಾಡಿ ಅವರು ಆರ್ಥಿಕವಾಗಿ ಮೇಲೆ ಹೋಗುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಮ್ಮ ವಲಯದ ಬಂಟ ಸಂಘದ ಅಧ್ಯಕ್ಷರು ಹಾಗೂ ಇತರ ಕಾರ್ಯಕಾರಿ ಸಮಿತಿಗಳಿಗೆ ನಾನು ಕೇಳಿಕೊಳ್ತೇನೆ. ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದ ಅವರಿಗಾಗಿ ನಾನು ಮಾತೃ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೆ ಇತರ ಎಲ್ಲರ ಶುಭಾಶಯಗಳನ್ನು ನಿಮ್ಮನ್ನು ಕೊಡುತ್ತಾ ನೀವು ಇನ್ನೂ ಹೆಚ್ಚಿನ ಕಾರ್ಯಕ್ರಮವನ್ನು ಹಾಕಿ ಅಂತ ಹೇಳಿ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ನನ್ನ ಮಾತನ್ನು ಮುಗಿಸ್ತೇನೆ. ಸೋಲ್ಮೇಲು ಹಿರಿಯರ ನೆಚ್ಚಿನ ಶ್ರೀ KM ಶೆಟ್ರಿಗೆ ಇತ್ತೆ ವೇದಿಕೆಡುಲ್ಲರು ಬೆಂಗಳೂರು ಬಂಟ್ ಸಂಘದ ಪ್ರಧಾನ ಕಾರ್ಯದರ್ಶಿ ನೆಚ್ಚಿನ ಶ್ರೀ ಆನಂದಂ ಶೆಟ್ರು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆದ ನುಡಿಕೊರಡೊಂದು ವಿನಂತಿ ಮಾಡ್ತಂದಿಲ್ಲ. ನಾನು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರೇ ಹಾಗೂ ಉಳ್ಳಾಳ ಬಂಟರ ಸಂಘ ವಲಯದ ಎಲ್ಲ ಪದಾಧಿಕಾರಿಗಳೇ ಹಾಗೂ ವಲಯದ ಪದಾಧಿಕಾರಿಗಳೇ ಹಾಗೂ ಈ ದಿನದ ಮುಂಜಾನೆ ಮ್ಯಾಚ್ ಫಾಸ್ಟ್ ನಡೆಸಿಕೊಟ್ಟಿರ್ತಕ್ಕಂಥ ಎಲ್ಲ ವಲಯದವರೇ ಹಾಗೂ ಕ್ರೀಡಾಭಿಮಾನಿಗಳೇ, ಇಲ್ಲಿ ಮಾತಾಡುವ ಸಮಯ ಅಲ್ಲ. ಆಲ್ರೆಡಿ ಬಿಸಿಲು ಸ್ಟಾರ್ಟ್ ಆಗಿದೆ, ಕ್ರೀಡೆ ಸ್ಟಾರ್ಟ್ ಆಗಬೇಕು. ಆದರೂ ಸಹ ಬೆಂಗಳೂರು ಬಂಟರ ಸಂಘದ ಒಬ್ಬ ಪ್ರತಿನಿಧಿಯಾಗಿ ಈ ಉಳ್ಳಾಳ ಬಂಟರ ಸಂಘ ಜೊತೆಗಿರ್ತಕ್ಕಂಥ ಅಭಿಮಾನದ ಒಂದೆರಡು ಮಾತನ್ನು ಆಡಲೇಬೇಕಾಗುತ್ತೆ. ಯಾಕಂತ ಹೇಳಿದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಬಂಟರ ಸಂಘಗಳಿಗೆ ಕಂಪೇರ್ ಮಾಡಿದಾಗ ಬೆಂಗಳೂರು ಬಂಟರ ಸಂಘ ಮಾತ್ರ ಬದಿಯಡ್ಕದಿಂದ ಹಿಡಿದು ಸಿರೂರು ಬೈಂದೂರು ತನಕ ಇರ್ತಕ್ಕಂಥ ಎಲ್ಲ ಬಂಟರಗಳ ಸಂಘದ ಜೊತೆಗೆ ಕೈ ಜೋಡಿಸಿ ಕೆಲಸ ಮಾಡ್ತಕ್ಕಂಥ ಏಕೈಕ ಸಂಘ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದರೆ ವಿದ್ಯಾರ್ಥಿ ವೇತನವಾಗಿರ್ಬೋದು, ಕರಿಮಣಿ ಸೇವೆ ಆಗಿರ್ಬೋದು, ಹಾಗೂ ಆರ್ಥಿಕವಾಗಿ ಹಿಂದುಳಿದ ಸಮುದಾಯದ ಸದಸ್ಯ ಬಾಂಧವವನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಸತತವಾಗಿ 65 ವರ್ಷಗಳಿಂದ ಬೆಂಗಳೂರು ಬಂಟ ಸಂಘ ಮಾಡ್ಕೊಂಡು ಬಂದಿದೆ. ಹಾಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಮುದಾಯದಲ್ಲಿ ಯಾರಾದರೂ ಆರ್ಥಿಕವಾಗಿ ಹಿಂದುಳಿದು ಕ್ರೀಡೆಯಿಂದ ವಂಚಿತರಾದರೆ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ವಂಚಿತರಾಗಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಬೆಂಗಳೂರು ಬಂಟರ ಸಂಘವನ್ನು ನೀವು ಖುದ್ದಾಗಿ ಈ ವಲಯ ಬಂಟರ ಸಂಘದ ಪದಾಧಿಕಾರಿಗಳಿಂದ, ಉಳ್ಳಾಳ ಬಂಟರ ಪದಕದಿಂದ ನಮ್ಮನ್ನು ಭೇಟಿ ಮಾಡಿದರೆ ಆರ್ಥಿಕವಾಗಿ ನಾವು ಸಹ ಬೆಂಗಳೂರು ಬಂಟರ ಸಂಘ ನಿಮಗೆ ಸಹಾಯ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಿಮ್ಮ ಕ್ರೀಡೆಗೆ ಮುಟುಕುಗೊಳಿಸಬೇಡಿ. ಹಾಗೆ ನಮ್ಮ ಬೆಂಗಳೂರು ಬಂಟರ ಸಂಘದ ಹಲವಾರು ಸೌಲಭ್ಯಗಳಿರುತ್ತೆ. ನಮ್ಮ ಬೆಂಗಳೂರು ಬಂಟರ ಸಂಘ ಯಾಕಂತ ಹೇಳಿದರೆ ಎಜುಕೇಷನಲ್ಲಿ ಮೊದಲನೇ ಆದ್ಯತೆ ಕೊಡ್ತೀವಿ. ನಮ್ಮಲ್ಲಿ 5,500 ಶಾಲಾ ಮಕ್ಕಳು ವಿದ್ಯಾರ್ಜಿತರಾಗಿರ್ತಾರೆ. ಹಾಗೆ 350ರಿಂದ 400 ಜನ ನಮ್ಮ ಶಾಲೆಯ ಸ್ಟಾಫ್ ಇರ್ತಾರೆ. ಹಾಗೆ ಒಂದು ಸಂಕಲ್ಪ ಅಂತಕ್ಕಂಥ ಒಂದು ಯೋಜನೆಯನ್ನು ಸಹ ಮಾಡಿದ್ದೀವಿ. ಏನಂತ ಹೇಳಿದರೆ ಆ ಯೋಜನೆಯ ಮುಖ್ಯ ಉದ್ದೇಶ ಆರ್ಥಿಕವಾಗಿ ಹಿಂದುಳಿದು ಪೇರೆಂಟ್ಸ್ ಇಲ್ಲದೆ ಇರ್ತಕ್ಕಂಥ ಮಕ್ಕಳಿಗೆ ಅವರು ವಿದ್ಯೆಯಿಂದ ವಂಚಿತರಾಗಬಾರ್ದಂತ ಅವರಿಗೊಂದು ಎಕ್ಸಾಮ್ ಕಂಡಕ್ಟ್ ಮಾಡಿ ಅವ್ರ SLC ರಿಸಲ್ಟ್ ಬಂದ ಮೇಲೆ ನಾವು ಆ ಎಕ್ಸಾಮ್ ಕಂಡಕ್ಟ್ ಮಾಡಿಬಿಟ್ಟು ಅವ್ರಿಗೆ 2 ವರ್ಷದ PUC ಉಚಿತ ವಿದ್ಯಾಭ್ಯಾಸವನ್ನು ವಸತಿ ಸಮೇತ ನಾವು ಕೊಡ್ತಾ ಇದ್ದೀವಿ. ಮುಂದೆ ಸಹ ಉಳ್ಳಾಳ ವಲಯದಿಂದ ಯಾರಾದರೂ ಆರ್ಥಿಕವಾಗಿ ಸಿಂಗಲ್ ಪೇರೆಂಟ್ ಅವ್ರ ಪೇರೆಂಟ್ ಇಲ್ಲದೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿದ್ದರೆ ಅದರ ಸೌಲಭ್ಯವನ್ನು ತಾವು ಪಡ್ಕೊಳ್ಬೋದು. ಹಾಗೆ ಈ ಉಳ್ಳಾಳದವರು ಬೆಂಗಳೂರು ಬಂಟರ ಸಂಘ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಅಭಿಮಾನಕ್ಕೆ ಚಿರುಣಿಯಾಗಿ ಮುಂದೆ ಇನ್ನೂ 1.5 ವರ್ಷಗಳ ಕಾಲ ನಾನೊಬ್ಬ ಪ್ರಧಾನ ಕಾರ್ಯದರ್ಶಿ ಆಗಿರ್ತೀನಿ. ನನ್ನಿಂದ ಬೆಂಗಳೂರು ಬಂಟರ ಸಂಘದಿಂದ ಯಾವುದೇ ಸೌಲಭ್ಯಗಳೇನಾದರೂ ಬೇಕಾದಲ್ಲಿ ಖುದ್ದಾಗಿ ಕರೆ ಮಾಡಿ ನಾನು ಸ್ಪಂದಿಸ್ತೀನಿ ಅಂತ ಹೇಳ್ತಾ ನನ್ನನ್ನು ಬೆಂಗಳೂರು ಬಂಟರ ಸಂಘದಿಂದ ಇಷ್ಟು ದೂರ ಕರೆದು ಗೌರವಿಸಿದ್ದಕ್ಕಾಗಿ ಧನ್ಯವಾದಗಳನ್ನ ಹೇಳ್ತಾ ಒಂದೆರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕೊರ್ಪುರಚ್ಚಿನ ಹಿರಿಯರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ನಿರ್ದೇಶಕರಾಗಿನ ಶ್ರೀ TG ರಾಜರಾಮ್ ಭಟ್ರು ನಮ್ಮೊಟ್ಟಿಗೆ ಎಲ್ಲರು. ಇವತ್ತು ಈ ವಲಯದ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿಕ್ಕೆ ಬಂದಂಥ ಎಲ್ಲ ಆತ್ಮೀಯ ಬಂಟ ಬಾಂಧವರೇ, ಇವತ್ತು ಉಳ್ಳಾಲ ವಲಯದ ನೀವೆಲ್ಲರೂ ಸೇರಿಕೊಂಡು ಒಂದು ಆರೋಗ್ಯಯುತ ಸಮಾಜ ನಿರ್ಮಾಣ ಮಾಡೋದಕ್ಕೋಸ್ಕರವಾಗಿ, ಯುವಕರಲ್ಲಿ ಹೊಸ ಚೈತನ್ಯ ತುಂಬಿಸೋದಕ್ಕೋಸ್ಕರವಾಗಿ ಮಾಡಿದಂಥ ಈ ಕ್ರೀಡಾಕೂಟ ಯಶಸ್ವಿಯಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ನನ್ನ ಮಾತು ಮುಕ್ತಾಯ ಮಾಡಿ ನಮಸ್ಕಾರ. ನಮ್ಮ ಈ ಅವಿಭಜಿತ ದಕ್ಷಿಣ ಕನ್ನಡ ಅಲ್ಲ ನಮ್ಮ ಬಂಟ ಸಮಾಜ ಸ್ಥಾಪನೆ ಸಂಘ ಸ್ಥಾಪನೆ ಮಲ್ತದೆ. ಐಕೆ ಅವಿರತ ದೊಡ್ಡ ಮಸ್ತ್ ಹಿರಿಯಕಲು ಅಕ್ಲಿನ ಸ್ಮರಣೆ ಮಲ್ತೊಂದು ಐತೊಟ್ಟಿಗೆ ಬೊಂಬೈ ಇಡ್ಲ ಬೆಂಗಳೂರು ಇಡ್ಲ ಈ ಬಂಟ ಸಂಘ ಭದ್ರ ಬುನಾದಿ ಪಾಟ್ನ ದಿವಂಗತ HT ಭಂಡಾರಿ ಬೊಕ ರಾಧಾಬಾಯಿ T ಭಂಡಾರಿನ ಸ್ಮರಣೆ ಮಲ್ತೊಂದು ಯಾಕ್ಲೆನ HT ಭಂಡಾರಿನ ಯಾನ್ ದಾಯ ಸ್ಮರಣೆ ಮಲ್ತೊಂದು ಎಲ್ಲ ಬಂಡ ಅವ್ರು ಉಳ್ಳಾಲ ವಲಯದಾರೆ ಹೆಚ್ಚಿನಾಗಲೇ ಗೊತ್ತು ಪಂದು ಅವ್ರು ತಾಲಪಾಡಿದ ಪಂಜಾಲಾಡು ಪುಟ್ಟು ಬಲ್ಲೆತನಾರು ಎನ್ನ ಅಮ್ಮನ
ಪಪ್ಪನ ಮೆಗ್ಗಿಯಾರು. ಸೊ ಅರೇನು ಸ್ಮರಣೆ ಮಲ್ತೊಂದು ನಿಮಗೆ ಗೊತ್ತಿರ್ಬೋದು ಆನಂದ್ ಶೆಟ್ಟರಿಗೆ. ಇನ್ನಿ ನಾವು ಈ ಬಣ್ಣ ಸಂಘದ ಸ್ಥಾಪಕ ಅಧ್ಯಕ್ಷರೇನ ತೋಟದಾರ ಮಹಾಬಲ್ ಶೆಟ್ಟರು ಅರೆಲ್ಲ ಯಾನು ನೆನಪಂತಂದಿಲ್ಲ. ದಯಪಂಡ 6 ಅಧ್ಯಕ್ಷರಾದ ಉಪ್ಪಿನ ಸಂದರ್ಭಡಿ ಯಾನು ಈ ಸ್ಥಾಪಕ ಅಧ್ಯಕ್ಷರಾದಿತ್ತು. ಆ ಸಂದರ್ಭಡಿ ಯಾನು ಕಾರ್ಯದರ್ಶಿ ಆದಿತ್ತು 2022 ಮುಟ್ಟ ಆಯ್ದು ಬೊಕ್ಕ ಅವು ಹಂತ ಹಂತಡು ಭಾರಿ ಆದ ಬೆಳವಣಿಗೆ ಆಡು ಆಯ್ದು ಬೊಕ್ಕ ರಿಜಿಸ್ಟರ್ ಬಾಡಿದ ಅಧ್ಯಕ್ಷರಾದ ಜಯರಾಮ್ ಶಾಂತಿರಾಯರು ಆಯ್ದು ಬೊಕ್ಕ ಚಂದ್ರ ಸಡ್ಡೆ ಅಂತೇರು ರವೀಂದ್ರ ಉಳಿದೊಟ್ಟು ಜಿತೇಂದ್ರ ಶೆಟ್ರು ಇಂಚ ಹಂತ ಹಂತೋಡು ಅವು ಭಾರಿ ಆತು ಬೊಳೆ ಅಂದ್ಕೊಂಡು ಹೆಂಗೆ ಜಾಸ್ತಿ ಆದ ಭಾಗವಹಿಸ್ಯಾರ ಜಾನವನ್ನ ಎನ್ನ ಬೇತೆ ಕಾರ್ಯ ಒತ್ತಡ ನಿಮ್ಮತ್ತೆ ಹೆಂಗೆ ಜಾಸ್ತಿ ಆದ ಉಳ್ಳಾಲ ಬಣ್ಣ ಸಂಘದ ನಿಟ್ಟು ಭಾಗವಹಿಸೋ ಸಂಬಂಧ ನಾನೆಲ್ಲ ನಿರಂತರ ಸಂಪರ್ಕ ಇಡಿತ್ತೆ. ಸೋಮನಾಥ ದೇವಸ್ಥಾನದ ರಡ್ಡು ಬ್ರಹ್ಮಕಲ ಶೆಟ್ಲ ನಮ್ಮ ಉಳ್ಳಾಲ ಬಣ್ಣ ಸಂಘದ ಒಳ್ಳೆ ಹಿಡ್ದು ಒಂಜಿ ದಿನದ ಅನ್ನ ಸಂತರ್ಪಣೆ ಎತ್ತನು ಮಾತ ನಮ್ಮ ಉಳ್ಳಾಲ ಸಂಘದ ಕ್ಲೈಕ್ ಸಹಕಾರ ಕೊಡ್ತಾರೆ ಅಕ್ಲ ಈ ಸಂದರ್ಭ ಅಕ್ಲೆ ಕೃತಜ್ಞ ಒಂದು ಇನ್ನು ಈ ಕ್ರೀಡಾಕೂಟ ವರ್ಷಲ ಬೇತೆ ಬೇತೆ ಕಾರ್ಯಕ್ರಮ ಮಂತೊಂದುಲ್ಲೇರೆ ಅಂತೊಂದುಲ್ಲೆ ಕೇನೊಂದುಲ್ಲೆ ಅನಾಥಿ ಸಂಘ ಬೆಲೆಯೋಡು ಈ ಕ್ರೀಡಾಕೂಟ ಬಾರಿ ಒಂಜಿ ಅವಿಸ್ಮರಣೀಯವಾದ ನಡೆಯೋಡು ಬಂದದ್ದು ಅನ್ನೊಂದು ಹೆಂಗೆ ಅವಕಾಶ ಕೊರ್ನೆಕ್ಕೆ ವಂದಿಸೊಂದು ಎಂಟ್ರಾಡ್ ಪಾತ್ರ ಅಂತ ಇತ್ತಿನ ಬತ್ತಿ ಬಿನ್ನೆರೆ ಗಣ್ಯರೆ ಅಂಚೆನೆ ಮೂಲು ಸೇರಿದಿನ ಮಾತಾ ಸಮಾಜ ಬಂದಲೆ ಸುರುಕಾದಿ ಇನಿತ ಈ ಬಂಟ ಕ್ರೀಡೋತ್ಸವ ಪಾಲು ಪಡೆಯರೆ ಎಂಕ ಅವಕಾಶ ಮಲ್ತು ಕೊರ್ನೇಕ್ ಉಳ್ಳಾಲ ವಲಯದ ಬಂಟರ ಸಂಘದ ಅಧ್ಯಕ್ಷರು ಪದಾಧಿಕಾರಿಲು ಅಂಚೆನೆ ಮಹಿಳಾ ಕೂಟದಕ್ಲಿಗೆ ಯಾನು ಸೊಲ್ಮೆ ಸಂದಾಯತ ಮಲ್ತೊಂದಿಲ್ಲ. ಇನಿತ ಉಳ್ಳಾಲ ವಲಯದ ಬಂಟ ಕ್ರೀಡೋತ್ಸವನು ಪೊರ್ಲುಡ ಅಟ್ಟನೆ ಮಲ್ತಿದ್ದಾರೆ. ನಮ್ಮ ಸಮಾಜ ಬಂದುಲೇನು ಮಾತೆರೆಲ್ಲ ಮುಂಜೆ ಕುಬಲದಿಟ್ಟು ಸೇರ್ಪಾದು ಅಕಲ್ದ ಇತ್ತಿನ ಪ್ರತಿಭೆಗೂ ಎಡ್ಡೆ ಅವಕಾಶ ಮಲ್ತು ಕೊಡ್ತಾರೆ. ಇನಿತ ಈ ಕಾಂಡೆಡ್ದು ಬಯ್ಯ ಮುಟ್ಟ ನಡಪುಣ ಈ ಕ್ರೀಡೋತ್ಸವ ಪೊರ್ಲ ರೀತಿ ನಡಪಾಡು ಪಣಂದು ಯಶಸ್ವಿ ಆವಾಡು ಪಣಂದು ಅಂಚಿನ ನಿಖಿಲ್ ನಡಪವನ ಮಾತಾ ಕಾರ್ಯ ಯೋಜನೆ ಎಲ್ಲ ಯಶಸ್ವಿ ಆವಾಡು ಪಣಂದು ಯಾನು ಶುಭ ಹಾರೈಸೊಂದಿಲ್ಲ ಪಣೊಂದು ಇವತ್ತಿನ ಅಂಚಿನ ಲೇಸ್ಟ ಬಿನ್ನರಿಗೆ ವಂದನಾರ್ಪಣೆ ಮಲ್ತದು 5 ಬೊಕ್ಕ ಕ್ರೀಡಾಂಗಣದ ಉದ್ಘಾಟನೆ ನಡೆಪೆರುಂಡು. ಇತ್ತೆ ಜಗದೀಶ್ ರೈ ಬೆಳ್ಮ ನಮ್ಮ ಉಪಾಧ್ಯಕ್ಷರು ಈ ಒಂದು ಕಾರ್ಯಕ್ರಮದ ವೇದಿಕೆಗೂ ಶುಭಾಶಯರೊಟ್ಟಿಗೆ ವಂದನಾರ್ಪಣೆ ಮಲ್ಪಡು ನೆತ್ತ ಕ್ರೀಡಾಕೂಟ ಉದ್ಘಾಟನೆ ಬೈದಿನಂಚಿನ ಪೂರ ಅತಿಥಿ ಗಣ್ಯರಿಗೆ ಉಳ್ಳಾಲ ವಲಯದ ಪರವಾದ ಧನ್ಯವಾದಗಳು. ಅಂಜನೆ ಮಾಜಿ ಅಧ್ಯಕ್ಷರೇನೆಲ್ಲ ಬೈದಿನ ಪೂರ ಎಲ್ಲ ಧನ್ಯವಾದಗಳು. ಕಲ್ಪವೃಕ್ಷ ನಾರಿಕೇಳದ ಅಯ್ಯಗಾಯದ ಮುಖಾಂತರ ಐತ ಒಟ್ಟಿಗೂ ಉಪ್ಪುನಂಚಿನ ಅತಿಥಿ ಆರತಿ ಆಳುವ ಬೊಕ್ಕ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಗಾರಗುತ್ತು ಮುಕ್ತು ರಾಪಾವನದ ಮುಖಾಂತರವಾದ ಒಟ್ಟು ಕೈ ಸೇರಿದ ಇನ್ನು ಕಾರ್ಯಕ್ರಮಗೂ ಮೆರುಗು ಕೊರಡು ಪಡೆದು ವಿನಂತಿ ಮಲ್ತದಿಲ್ಲ. ಸೊಲ್ಮೆಲು ಪೊರ್ಲದ ಕಾರ್ಯಕ್ರಮಗೂ ಕೈ ಸೇರಿದಂಚಿನ ಮಾತಾ ಹಿರಿಯಕ್ಲೆಗೂ ಈ ಪೊರ್ತುಡು ಸೊಲ್ಮೆನ್ ಸಂದಾಯತ ಮಲ್ತದು ತಪ್ಪದಲ್ಲ ಕಡೆ ಉತ್ತೊಂದು ಸಾಲು ಗುಲ್ಲಲೆಕ್ಕ ಸಾಲು ಗುಲ್ಲಲೆ ಜೋಗ್ಲೇನು ಮಿತ್ರರಾಂಚಿನ ಶರಣ್ ಶೆಟ್ರು ಬೈದರೆ ಅವರನ್ನ ವಲಯ ಸಂಘದ ಪರವಾದ ಮೋಕೆಡು ಇದಕ್ಕೊಂದು ಲೈನ್ ಉಂಟು ಸುರೇಶ್ ಅಣ್ಣ ಸುರೂತ ಟೂರ್ನಮೆಂಟ್ ಪಂದ್ಯ ಹರೈಕಳ ಬೊಕ್ಕ ಅಂಬ್ಲಮಗರು
ಮಹಿಳೆಯರನ್ನ ಎರಡನೇ ಮ್ಯಾಚ್ 7 ಜನ ಈ ಒಂದು ತಂಡದ ಗುಂಪು. ಪ್ರಥಮ ಮ್ಯಾಚ್ ಅవి ನಮ್ಮ ಮೂಜನೆ ಪಂದ್ಯಾಟ ಸೋಮೇಶ್ ಸೋಮನಾಥ ದೇವರನ್ನ ಚರಣ ಪಾದ ಕಮಲಾರವಿಂದ ಗಡ್ಡ ಬೊರಂದು ನಮ್ಮ ಹಿರಿಯಕ್ಕಳು ನಮ್ಮೊಂದು ಬತ್ತಿನಂಚಿನ ಮಾತ ದೈವ ದೇವರನ್ನ ಈ ಕೊಟ್ಟು ವಿಶೇಷವಾದ ಕಾರ್ಯಕ್ರಮ ಅವಳ ಬಂಟರ ಸಂಘ ಉಲ್ಲಾಲ ನೆತ್ತ ಬಂಟರ ಕ್ರೀಡೋತ್ಸವ ಬಂದು ಭಾರಿ ಶೋಕರು ಭಾರಿ ಪೊರ್ಲುಡು ಮಾತೆಲ್ಲ ಒಟ್ಟಾದ ಒಂಜಾದ ಎಲ್ಲೆ ಪ್ರಾಯದ ಬತ್ತನ ಮಲ್ಲ ಪ್ರಾಯದ ಮಾತಲ್ಲ ಒಂದು ವೇದಿಕೆ ರೆಡಿ ಮಾಡಿ ಇದು ದಾದಕ್ಕೆ ಬಂಟರ ಸಮಾಜ ಮಂತ್ರದೇವರು ಬಂದಂದ ನಂಗೆ ಇಡೀ ನಿರಂತರವಾದ ಒತ್ತಡದ ಮಿತ್ತು ಒತ್ತಡ ಇಪ್ಪುಂಡು ಸಮಸ್ಯೆದ ಮಿತ್ತು ಸಮಸ್ಯೆ ಇಪ್ಪುಂಡು ಆನ ಒತ್ತಡ ಸಮಸ್ಯೆ ಕಷ್ಟ ಎಂಚಿನ ಎತ್ತಿನ ಬರಿಟಿದ್ದು ಇನಿ ಮಾತ ಒಟ್ಟಾದ ಒಂಜಾದ ಶ್ರೀಮಂತ ಬಡತನ ಪನ್ಪುನ ಅಂತರೆಜ್ಜಂದ ನಮ್ಮ ಮಾತ ಬಂಟರ್ನ ಜೋಕುಲು ಪನ್ಪುನ ಭಾವನೆ ಎತ್ತಿ ನೀಡಿದವರ ಒಟ್ಟಾದ ಗೊಬ್ಬೊಡು ಬೇತೆ ಬೇತೆ ಪ್ರತಿಭೆಲಿನ ಅನಾವರಣ ಅನ್ಪೋಡು ಕಾಂಡ ಶೋಕುಡು ಚಾಪರುಡು ಮಧ್ಯಾಹ್ನ ಒಟ್ಟಾದ ಒನಸು ಅನ್ಪೋಡು ಐಟ್ ವಿಶೇಷವಾಯಿನ ಒಂಜಿ ಶಕ್ತಿ ಬರ್ಪುಂಡು ದಾದ ಬಂದ ಬೇತೆ ಬೇತೆ ಮನಸ್ತಾಪ ಇತ್ತನಲ್ಲ ಒಟ್ಟಾದ ಒಟ್ಟಿಗೆ ಉಣ್ಣಾಗ ಅವು ಪರಿಹಾರ ಆಪುನು ಇನಿ ಈತ ಶೋಕದ ಸಭೆ ಈತ ಪೊರ್ಲದ ಆ ಜೋಕ್ಲಿನ ಸಂಖ್ಯೆ ಈತ ಅಕ್ಕನಕ್ಲಿನ ಸಂಖ್ಯೆ ಜವನಿಯರ್ನ ಸಂಖ್ಯೆ ಪ್ರಾಯದಕ್ಲಿನ ಮಾತನ್ನು ತೂನಾಗ ನಿಜವಾದ ಉಡಲ್ ದಿಂಜಿದ ಬರ್ಪುಂಡು ಇಂಚಿನ ನಿತ್ಯ ನಿರಂತರವಾದ ನರಪಡು ಬಂಟ ಸಮಾಜರು ನಾನಾತ ಎಡ್ಡೆಡ್ಡ ಸೇವೆ ಮಂತದ ಎಡ್ಡೆಡ್ಡ ಸಮಾಜ ಸೇವೆ ಮಂತದ ಬಾಕಿದಕ್ಲೆ ಮಾದರಿ ಆಪಿನಂಚಿನ ಕೆಲಸ ಮನ್ಪಡ ಪನ್ನೊಂದು ನೆತ್ತ ವಿಶೇಷವಾದ ವೇದಿಕೆ ರೀತಿನಂಚಿನ ಅಧ್ಯಕ್ಷರು ಐತ ಒಟ್ಟಿಗೆ ಇತ್ತನ ಮಾತೆರಲ ಎನ್ನ ಅತ್ಯಂತ ಆತ್ಮೀಯ ಮಿತ್ರರೇ ಬಂಧುಗಳು ಮಾತೆರೆಗಳ ವಿಶೇಷವಾದ ನಮಸ್ಕಾರ ಮಂತಂದು ಪಾತೆರ ಅವಕಾಶ ಮಂತ ಕೊಡ್ತಾನೆ ನಿಕ್ಲೆ ಪೂರೇರೆಗಳ ಎನ್ನ ಉಡಲ್ ದಿಂಜಿನ ಸೊಲ್ಮೇಲೆ ಸಂದಾದ ಎನ್ನ ಪಾತೆರ ಉಂಟವೆ. ಜೈ ಹಿಂದ್, ಜೈ ಕರ್ನಾಟಕ. ಫಿಕ್ಸ್ಚರ್ ಸ್ಪಾಟ್ ನಡೆದ ವಿನಂತಿ ಮಾಡ್ತಿರುವ ಯಾರನ್ನ ಸಹಕಾರ ಕೊರಡು ಮಹಿಳೆಯರನ್ನ ಥ್ರೋಬಾಲ್ ಟೀಮದ ಕಾಂಪಿಟೇಟರ್ಸ್ ರೆಡಿ ರೆಡಿ ಪುಣ್ಣಜೋಕಲು ಲೈನ್ ಋಷಿಲ ರೆಡಿ ಒಂದು ಸಲ ಬಿಟ್ಟು